ಅನಿಸೋದೇನಿದೆ ಅದರಲ್ಲಿ. ಆಶೀರ್ವಾದ ತೊಗೊಳ್ಬೇಕಾಗಿತ್ತು ಖಂಡಿತವಾಗ್ಲೂ. ಆ್ಯಂಡ್ ಸಿನಿಮಾ ಮುಂಚೆ ಶುರು ಮಾಡಿದಾಗ ಬಂದು ಆಶೀರ್ವಾದ ತೊಗೊಂಡು ಹೋಗಿದ್ದೆ. ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಬಂದಿದ್ದೆ. ರಿಲೀಸ್ ಆದಮೇಲೆ ಅದರ ಪಾಡಿಗೆ ಅದೇ ಪ್ಯಾನ್ ಇಂಡಿಯಾ ಆಗಿ ರಿಲೀಸ್ ಆಯಿತು. ಬೇರೆ ಬೇರೆ ರಾಜ್ಯಕ್ಕೆ ಹೋಗುವಂಥ ಸಂದರ್ಭ ಕೂಡ ಇತ್ತು. ಹಾಗಾಗಿ ಬರೋದಕ್ಕೆ ದಿನ ದಿನ ಲೆಕ್ಕ ಹಾಕ್ತಾನೆ ಇದ್ವಿ. ಪ್ರಗತಿ ನಾನು ಇವತ್ತು ಹೋಗೋದು, ಈ ವಾರ ಹೋಗೋದು, ಈ ವಾರ ಹೋಗೋದು ಅಂತ 2-3 ಸಲ ಇದಾಯಿತು. ಆಮೇಲೆ ಹೆಗ್ಡೆಯವರು ಸಿನಿಮಾ ನೋಡಿದ್ರು, ಇಡೀ ಫ್ಯಾಮಿಲಿ ಸಿನಿಮಾ ನೋಡಿದ್ರು. ಆ ದಿವಸನೂ ನಾನೆಲ್ಲ ಬೇರೆನಲ್ಲಿದ್ದೆ, ಬರೋದಕ್ಕಾಗಲಿಲ್ಲ. ಸೊ ಇವತ್ತು ಒಂದು ಕಾಲ ಕೂಡಿ ಬರಬೇಕಂತ ಹೇಳ್ತಾರಲ್ಲ, ಸೊ ಹಾಗೆ ಬಂದು ಅದ್ಭುತವಾದ ಒಂದು ದರ್ಶನ ಆಗಿ ಹೆಗ್ಡೆಯವರಿಂದ ಒಂದು ಆಶೀರ್ವಾದ ತೊಗೊಂಡು ಹೊರಟಿದ್ದೀವಿ ಇವತ್ತು. ಓಕೆ, ಈಗ ಒಂದಷ್ಟು ಈಗ ಒಂದು ಮೂವಿ ಸಾಂಗಿನ ಬಗ್ಗೆ ಒಂದಷ್ಟು ಇದೆ. ನೀವು ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದು ನಾನು ಅಷ್ಟೇ ಮಾತಾಡೋದು ಅಷ್ಟೇ. ಇವತ್ತು ಹೇಗೆ ದರ್ಶನ ಮತ್ತು ಈಗ ಹೇಗೆ ಈಗ ತುಳುವಿನಲ್ಲಿ ಯಾವತ್ತು ಬರ್ತದೆ ಅಂತ, ಯಾಕಂದರೆ ನಮ್ಮಲ್ಲಿ ತುಳುವಿಗೆ ಎಲ್ಲವೂ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಖಂಡಿತವಾಗ್ಲೂ ಅದ್ಭುತವಾಗಿ ನಡೀತಾ ಇದೆ. 30 ದಿನಗಳ ಮೇಲ್ಪಟ್ಟು ಹೋಗಿ ಎಲ್ಲ ರೆಕಾರ್ಡ್ಗಳು ಬ್ರೇಕು ಎಲ್ಲ ನೀವು ನೋಡ್ತಾ ಇದ್ದೀರ. ನೋಡ್ತಿರೋದೆಲ್ಲ ಸತ್ಯನೂ ಕೂಡ ಹೌದು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಯಾವಾಗ ತುಳುವಲ್ಲಿ ರಿಲೀಸ್ ಮಾಡೋದು ಯಾವಾಗ ಅಂತ ಅಂದ್ಕೊಂಡು ಕೂಡ ನಿರ್ಮಾಪಕರು ಅದನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಆವಾಗ ಬರುತ್ತೆ. ಹಾಡಿನ ಬಗ್ಗೆ ಕೇಳಿದ್ರಿ ನೀವು. ಹಾಡು ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸ್ವಂತ ಮಾಡಿರುವಂಥ ಹಾಡೋದು. ಸಿನಿಮಾ ಹಿಟ್ಟಾದಾಗ ಬರುವಂಥದ್ದು ಮಾಮೂಲಿ ಬರುವಂಥದ್ದು ಇದ್ದೇ ಇರುತ್ತೆ. ಎಲ್ಲರೂ ಒಂದಷ್ಟು ಜನ ಎಲ್ಲರೂ ಸೂಪರ್ ಅಂತ ಹೇಳೋಲ್ಲ, ಯಾರಾದರೂ ಒಬ್ಬರು ಏನಾದರೂ ಒಂದು ಹೇಳಬೇಕಲ್ಲ. ಆ ಚರ್ಚೆ ಇದ್ದರೆ ಸಿನಿಮಾ ಅಂತ ಅರ್ಥ. ಸೊ ಹಾಗಾಗಿ ಅದನ್ನು ಅವರು ಎಲ್ಲ ಆನ್ಸರ್ ಮಾಡಬೇಕು, ಅದನ್ನ ಅವರೇ ಮಾಡ್ತಾರೆ. ನಿರ್ಮಾಪಕರ ಕೆಲಸ, ಮ್ಯೂಸಿಕ್ ಡೈರೆಕ್ಟರ್ ಕೆಲಸ. ನನ್ನ ಕೆಲಸ ಮುಗಿದಿದೆ. ಇಲ್ಲಿ ಬಂದು ಆಶೀರ್ವಾದ ತೊಗೊಳ್ಳೋದಷ್ಟೇ ಬಾಕಿ ಇತ್ತು ಅಂದು. ಸೊ ಅದು ಮಾಡಿದ್ದೀವಿ ಇವಾಗ. ಹಾಗೆ ಪ್ರಗತಿ ಮೇಡಮ್ ಏನು ಹೇಳಕ್ಕೆ ಈ ಭೇಟಿ ಮತ್ತು ಆಶೀರ್ವಾದ ಮತ್ತು ದೇವರ ದರ್ಶನ ಎಲ್ಲ ದೇವರ ಆಶೀರ್ವಾದದಿಂದ ಇಷ್ಟ ಆಗಿದೆ. ಇಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗಿದ್ವಿ. ಈಗ ರಿಲೀಸ್ ಆದಮೇಲೆ ಬರಬೇಕಂತ ಇತ್ತು. ಇವತ್ತು ಬಂದು ದೇವರ ಆಶೀರ್ವಾದ ತೊಗೊಂಡು, ಹೆಗ್ಡೆ ಅವ್ರದ್ದು ಆಶೀರ್ವಾದ ತೊಗೊಂಡು, ಆಮೇಲೆ ಅವರು ಸಿನಿಮಾ ನೋಡಿದ್ರು, ಅದ್ರ ಬಗ್ಗೆ ಎಲ್ಲ ಮಾತಾಡಿದರು. ಖುಷಿ ಆಯಿತು ನಮಗೆ. ಅವ್ರ ಸಿನಿಮಾ ನೋಡಿದರೆ ದೇವರ ಸಿನಿಮಾ ನೋಡಿದಷ್ಟು ಖುಷಿ ಆಗ್ತದೆ. ಸೊ ಹಾಗೆ ದೇವ್ರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಇನ್ನು 2 ಮಂತ್ಸ್ ಅವರು ಎಲ್ಲ ಕಡೆ ಹೇಳ್ತಾರೆ 2 ಮಂತ್ಸ್ ಕಂಪ್ಲೀಟ್ ಫ್ಯಾಮಿಲಿಗೆ ಈಗಲೇ ಲಿಸ್ಟ್ ಕೊಡ್ಬೇಕು. ಈಗ ಅವಳು ಎಂತ ಅರ್ಜೆಂಟ್ ಮಾರೆ ನಿಮಗೆ ಹಂಗೆ ಅದರಲ್ಲಿ 1 ಮಂತ್ ಟೆಂಪಲ್ ಟ್ರಿಪ್ ಉಂಟು ನಮಗೆ ಇವಾಗ. ಅದೆಲ್ಲ ಮುಗಿಸಿ ಹೇಳ್ಬಿಡು ಮತ್ತೆ. ಇಲ್ಲ ಅದೆಲ್ಲ ಮುಗಿಸಿ ರೆಸ್ಟ್ ಮಾಡಲಿಕ್ಕಿದೆ ಅವರಿಗೆ ಸ್ವಲ್ಪ ಅಷ್ಟೇ.